ನಿನ್ನೆ ತನ್ನ ಹೇಳಿಕೆಯನ್ನ ಸಮರ್ಥಿಸಿಕೊಂಡಿರ್ತಕ್ಕಂಥ ಒಬ್ಬ ಧೂರ್ತ, ಆ ವ್ಯಕ್ತಿಯ ಹೆಸರು ಹೇಳಿದ್ರೆ ಅವನ ಸ್ಥಾನಮಾನ ಮತ್ತಷ್ಟು ಎತ್ತರಕ್ಕೆ ಇರುತ್ತೆ. ಅದಕ್ಕೋಸ್ಕರ ಆ ಹುಚ್ಚನಿಗೆ ಚಳಿ ಹಿಡಿಬೇಕು. ಇನ್ನು ಹಿಂದೂ ಸಮಾಜದ ಬಗ್ಗೆ ಅತ್ಯಂತ ಗೌರವಯುತವಾಗಿರ್ತಕ್ಕಂಥ ಸ್ಥಾನಮಾನವನ್ನ ಕೊಡ್ತೇನೆ. ಹಿಂದೂ ಅಂದ್ರೆ ಏನು ಅಂತ ಹೇಳುವಂಥದ್ದು ಪುತ್ತೂರಿನ ಹಿಂದೂ ಸಮಾಜದ ನಮ್ಮ ಸಂಘಟನೆಯ ಕಾರ್ಯಕರ್ತರ ಘೋಷಣೆ ಮುಖಾಂತರ ಗೊತ್ತಾಗಬೇಕು. ಆ ರೀತಿಯ ಘೋಷಣೆ ನಮ್ದಾಗಿರ್ಬೇಕು. ಅದಕ್ಕೋಸ್ಕರ ನಾವೆಲ್ಲ ಎರಡು ಕೈಗಳನ್ನ ಎತ್ತಿ ಒಮ್ಮೆ ಜೋರಾಗಿ ಭಾರತ ಮಾತೆಗೆ ಜೈಕಾರವನ್ನ ಕೂಗೋಣ. ಬಲ ಭಾರತ್ ಮಾತಾ ಕಿ ಜೈ, ಬಲ ಭಾರತ್ ಮಾತಾ ಕಿ ಜೈ, ಸನಾತನ ಹಿಂದೂ ಧರ್ಮ ಕಿ ಜೈ, ಶ್ರೀರಾಮಚಂದ್ರ ಮಹಾರಾಜ್ ಕಿ ಜೈ. ಅತ್ಯಂತ ನೋವಿನ ಸಂಗತಿಯನ್ನ ಪ್ರತಿಭಟಿಸುವುದಕ್ಕೋಸ್ಕರ ನಾವೆಲ್ಲ ಒಟ್ಟು ಸೇರಿದ್ದೀವಿ. ಏನಪ್ಪ ನೋವಿನ ಸಂಗತಿ ಅಂತ ಕೇಳಿದ್ರೆ 2-3 ಉಲ್ಲೇಖಗಳನ್ನ ಮಾಡಬೇಕಾಗಿದೆ. ಡಿಜೆ ಹಳ್ಳಿ, ಕೆಜೆ ಹಳ್ಳಿಯಲ್ಲ ಒಂದು ಘಟನೆ ನಡೀತದೆ, ಮೆಲುಕು ಹಾಕಬೇಕು, ನೆನಪು ಮಾಡಬೇಕಾಗಿದೆ. ಯಾಕೋಸ್ಕರ ಅಲ್ಲೊಂದು ಸಮಾಜ, ಒಂದು ಮತೀಯ ಸಮಾಜ ಎದ್ದು ನಿಂತು 4-5 ಸ್ಟೇಷನ್ಗಳಿಗೆ ಬೆಂಕಿ ಹಾಕುವಂತ ಕೆಲಸ ಮಾಡ್ತು, ಹಿಂದೂ ಸಮಾಜದ ಮೇಲೆ ಆಕ್ರಮಣ ಮಾಡುವಂತ ಕೆಲಸ ಮಾಡ್ತು. ಯಾಕೆ ಅಂತ ಕೇಳಿದ್ರೆ ಕಾಂಗ್ರೆಸ್ಸಿನ ಒಬ್ಬ ವ್ಯಕ್ತಿ ಫೇಸ್ಬುಕ್ ಅಲ್ಲಿ ಒಂದು ವಾಕ್ಯ ಬರೀತಾನೆ, ಪ್ರವಾದಿಯ ಬಗ್ಗೆ ಏನೋ ಒಂದು ವಾಕ್ಯ ಬರೀತಾನೆ ಅಂತ ಹೇಳುವಂತ ಒಂದೇ ಒಂದು ಕಾರಣಕ್ಕೋಸ್ಕರ ಅಲ್ಲಿ ಸಾವಿರಾರು ಜನ ಸೇರ್ತಾರೆ. ಸಾವಿರಾರು ಜನ ಸೇರ್ಕೊಂಡು 4-5 ಸ್ಟೇಷನ್ಗಳ ಮುಂದೆ ಸಾವಿರಾರು ಜನ ಸೇರಿ ಬೆಂಕಿ ಹಾಕ್ತಾರೆ. ಅಲ್ಲಿಗೆ ಮುಗಿಲಿಲ್ಲ, ಹುಬ್ಬಳ್ಳಿಗೆ ಬನ್ನಿ. ಹುಬ್ಬಳ್ಳಿಗೆ ಬಂದಾಗ ಅಲ್ಲಿಯ ಘಟನೆಯನ್ನು ಒಮ್ಮೆ ಗಮನಿಸಿ ನೋಡಿ. ಅಲ್ಲಿ ಯಾರೋ ಒಬ್ಬ ಅದೇ ಸಾಮಾಜಿಕ ಜಾಲತಾಣಗಳಲ್ಲಿ ಏನೋ ಬರೆದಿದ್ದಾರೆ ಅಂತ ಹೇಳುವಂತ ಒಂದು ಕಾರಣವನ್ನ ಇಟ್ಟುಕೊಂಡು ಹುಬ್ಬಳ್ಳಿಯಲ್ಲೂ ಹಿಂದೂ ಸಮಾಜದ ಮೇಲೆ ದೌರ್ಜನ್ಯವನ್ನ ಮಾಡತಕ್ಕಂಥದ್ದನ್ನು ನಾವು ನೋಡಿದ್ವಿ. ಇದು ಇಲ್ಲಿಗೆ ನಿಂತ ಪ್ರಶ್ನೆಯನ್ನ ಕೇಳಬೇಕಾಗಿರ್ತಕ್ಕಂಥದ್ದು, ಇವತ್ತು ಕಾಂಗ್ರೆಸ್ ಪಕ್ಷದ ಯಾವುದೋ ಒಂದು ಜವಾಬ್ದಾರಿಯನ್ನು ಹೊತ್ತಿರ್ತಕ್ಕಂಥ ಒಬ್ಬ ಶಾಸಕ ಹಿಂದೂ ಶಬ್ದದ ಬಗ್ಗೆ ವ್ಯಾಖ್ಯಾನವನ್ನು ಕೊಡ್ಲಿಕ್ಕೆ ಹೊರಡ್ತಾನೆ. ಅವನು ಗೊತ್ತಿಲ್ಲ, ಅವನು ಹುಟ್ಟಿಸಿದ ಅಪ್ಪ ಅಮ್ಮ ಯಾರು ಅಂತ ಗೊತ್ತಿಲ್ಲ ಅಂತ ಅನಿಸುತ್ತೆ. ಯಾಕೆ ಅಂತ ಈ ಪ್ರಶ್ನೆ ಕೇಳ್ತಾರೆ ಅಂತ ಹೇಳಿದ್ರೆ, ಹಿಂದೂ ಅಂತ ಹೇಳಿದ್ರೆ ಅದು ಪರ್ಷಿಯನ್ ಭಾಷೆ, ಪರ್ಷಿಯನಿಂದ ಬಂದಿರತಕ್ಕಂಥದ್ದು. ಹಿಂದೂ ಅಂತ ಹೇಳಿದ್ರೆ ಅದರ ಅರ್ಥ ಅತ್ಯಂತ ಅಶ್ಲೀಲ ಇದೆ. ಇಂಥ ಹೇಳಿಕೆಗಳನ್ನ ಕೊಡುವುದರ ಮುಖಾಂತರ ಕೋಟ್ಯಾಂತರ ಹಿಂದೂಗಳ ಭಾವನೆಗಳನ್ನೇ ಕೆಣಕುವಂತ ಕೆಲಸ ಮಾಡ್ತಾನೆ. ಇವತ್ತಿನ ತನಕ ಅವನನ್ನು ಅರೆಸ್ಟ್ ಮಾಡಲಿಲ್ಲ, ಬಿಟ್ಬಿಡಿ. ಆದ್ರೆ ಹಿಂದೂ ಸಮಾಜ ಎದುರು ಸಿಕ್ಕಿದ್ರೆ ಚಪ್ಪಲೆಲ್ಲ ಹೊಡೆಯುವಂತ ಕೆಲಸ ಮಾಡಬೇಕಿತ್ತು. ಅದಕ್ಕೋಸ್ಕರ ಅತ್ಯಂತ ನೋವಿನ ದಿನ ಅಂತ ಹೇಳ್ತಾ ಇದ್ದೀನಿ. ಹಿಂದೂ ಸಮಾಜ ಇವತ್ತು ಇಂತಹ ಧೂರ್ತರಿಗೆ ಉತ್ತರವನ್ನ ಕೊಡುವಂತ ದಿನಗಳ ಹತ್ರ ಬರ್ತಾ ಇದೆ. ಆ ಪಕ್ಷದ ಒಂದಷ್ಟು ಮುಖಂಡರು ಹೇಳಿದ್ರು ಅದು ನಮಗೆ ಸಂಬಂಧ ಇಲ್ಲ ಅಂತ. ಒಬ್ಬ ಶಾಸಕ, ಒಂದು ಕಾಂಗ್ರೆಸ್, ಒಂದು ಪಕ್ಷದ ಜವಾಬ್ದಾರಿ ಇರ್ತಕ್ಕಂಥ ಯಾವುದೋ ಒಂದು ಜವಾಬ್ದಾರಿ ಇರ್ತಕ್ಕಂಥ ವ್ಯಕ್ತಿ, ಅವನ ಹೇಳಿಕೆಗೆ ನಮಗೆ ಸಂಬಂಧ ಇಲ್ಲ ಅಂತ ಹೇಳಿದ್ರೆ ನಾವು ಒಪ್ಕೊಳ್ತೀವಿ. ಅವನನ್ನ ಆ ಶಾಸಕ ಸ್ಥಾನದಿಂದ ರಾಜೀನಾಮೆ ಕೊಡಿಸಿ ಮತ್ತೆ ನೀವು ಹಿಂದೂಗಳ ಹತ್ರ ಬನ್ನಿ, ನಾವು ಹಿಂದೂಗಳಿಗೆ ಸಪೋರ್ಟ್ ಮಾಡ್ತೀವಿ ಅಂತ ಬನ್ನಿ. ಇಲ್ಲ ಅಂತಿದ್ರೆ ಮುಂದಿನ ದಿನಗಳಲ್ಲಿ ನೀವು ಹಿಂದೂ ವಿರೋಧಿ ಅಂತ ಹೇಳೋದಕ್ಕೆ 100% ಇದೇ ಸಾಕ್ಷಿ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀವಿ. ಇವತ್ತು ಪಕ್ಷದ ವಿಚಾರ ಮಾತಾಡ್ಲಿಕ್ಕೆ ನಾವು ಬಂದಿಲ್ಲ. ಆದ್ರೆ ಅದೇ ಪಕ್ಷಕ್ಕೊಂದು ಬದ್ಧತೆ ಇದೆ. ಸ್ವಾತಂತ್ರ್ಯ ಸಿಕ್ಕಿ 75 ವರ್ಷಗಳ ನಂತರನೂ ಇದೇ ರೀತಿ ಹಿಂದೂಗಳ ಮೇಲೆ ದಬ್ಬಾಳಿಕೆ ಮಾಡೋದನ್ನು ತಡೀತೀವಿ ಅಂತ ಒಂದಷ್ಟು ಯೋಚನೆ ಇದು ಇರುವುದೇ ಹೌದಾದ್ರೆ, ನೀವು ಇವತ್ತು ಯೋಚನೆ ಮಾಡಬೇಕಿತ್ತು. ಆ ಜಾರಕಿಹೊಳಿಯನ್ನ ರಾಜೀನಾಮೆ ಕೊಡಿಸಿ ಅವನಲ್ಲಿ ಸಂಘಟನೆ ಯಾವುದು ಪಕ್ಷದ ಜವಾಬ್ದಾರಿ ಇದೆ ಅದನ್ನು ಬಿಟ್ಟು ಬಿಡಿಸುವಂತ ಕೆಲಸ ಮಾಡಬೇಕಿತ್ತು. ಅದು ಮಾಡಲಿಲ್ಲ. ಸ್ವಾಮಿ, ಹಿಂದೂ ಅಂತ ಹೇಳಿದ್ರೆ ಏನು? ಸಾವಿರ ವರ್ಷಗಳಿಂದ ಸನಾತನ ಪರಂಪರೆ, ಸನಾತನ ಸಂಸ್ಕೃತಿ ಆಧಾರದಲ್ಲಿ ಬೆಳೆದು ಬಂದಿರತಕ್ಕಂಥ ಒಂದು ಧರ್ಮ. ಜಗತ್ತಿಗೆ ಹಿಂದೂ ಅಂತ ಹೇಳಿದ್ರೆ ಮಾರ್ಗದರ್ಶನ ಮಾಡುವಂತ, ಮಾನವೀಯತೆಯ ಪಾಠವನ್ನ ಕಲಿಸುವಂತ ಒಂದು ಧರ್ಮ. ಆ ಧರ್ಮದ ಮೇಲೆನೆ ಅವಹೇಳನ, ಆ ಧರ್ಮದ ಮೇಲಿನ ಪ್ರಹಾರ, ಆ ಧರ್ಮದ ಮೇಲಿನ ಗದಾ ಪ್ರಹಾರವನ್ನ ಮಾಡೋದ್ರ ಮುಖಾಂತರ ಹಿಂದೂ ಸಮಾಜದ ಭಾವನೆಗಳನ್ನ ಕೆಣಕುವಂತ ಕೆಲಸ ಮಾಡ್ತಾ ಇದ್ದಾರಲ್ಲ. ಇವತ್ತು ಪ್ರಶ್ನೆ ಮಾಡಬೇಕಲ್ಲ. ನಾನು ಪ್ರತಿ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ ಇದ್ದೆ. ಯಾರೋ ಒಬ್ಬ SDPI ಕಾರ್ಯಕರ್ತ ಶಿವಮೊಗ್ಗದಲ್ಲಿ ಹೋಗ್ತಾನೆ, ಸಾವರ್ಕರ್ ಬಗ್ಗೆ ಅಪಮಾನ ಮಾಡ್ತಾನೆ. ನಾವು ಯಾವಾಗ ಜಾಗೃತಿ ಆಗೋದು ಅಂತ ಹೇಳುವಂತ ಯೋಚನೆ ಮಾಡಬೇಕಲ್ಲ. ಸುಮ್ಮನೆ ಯಾರೋ ಒಬ್ಬ ಈ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡಿರ್ತಕ್ಕಂಥ, ಈ ದೇಶದ ಅಸ್ಮಿತೆ ಆಗಿರ್ತಕ್ಕಂಥ ಹಿಂದೂ ಧರ್ಮ, ಇದ್ರ ಬಗ್ಗೆ ಯಾರಾದ್ರೂ ಮಾತಾಡ್ತಾರೆ ಅಂತ ಹೇಳಿದ್ರೆ ನೀನು ಸುಮ್ಮನೆ ಬಾಯಿ ಮುಚ್ಕೊಂಡು ಕೂತ್ಕೊಂಡ್ರೆ ಮಾತ್ರ ಇಲ್ಲಿ ಜಾಗ ಇಲ್ಲ, ಅಂದ್ರೆ ಈ ನೆಲದಲ್ಲಿ ಜಾಗ ಇಲ್ಲ ಅಂತ ಹೇಳುವಂತ ಸಂದರ್ಭ ಬರ್ಬೇಕಲ್ಲ. ಆ ಜಾಗೃತಿಯನ್ನು ಮಾಡುವಂತ ಅವಶ್ಯಕತೆ ಇವತ್ತಿನ ದಿನಗಳಲ್ಲಿ ಇದೆ ಅಂತ ನನಗೆ ಅನಿಸುತ್ತೆ. ಇವತ್ತು ಸ್ಪಷ್ಟವಾಗಿ ಹೇಳ್ತಾ ಇದೀವಿ,
ಸಾವಿರ ಸಾವಿರ ವರ್ಷಗಳಿಂದ ಈ ಹಿಂದೂ ಧರ್ಮ ಈ ನೆಲದಲ್ಲಿ ಪುಣ್ಯಭೂಮಿ, ಧರ್ಮಭೂಮಿ, ಕರ್ಮಭೂಮಿ ಆಗಿರ್ತಕ್ಕಂಥ ಭಾರತದಲ್ಲಿ ಇಡೀ ಜಗತ್ತಿಗೆ ಮಾರ್ಗದರ್ಶನವನ್ನು ಮಾಡ್ಕೊಂಡು ಬಂದಿರತಕ್ಕಂಥ ಧರ್ಮ ಸಮಾಜ ನಮ್ಮದು. ಆ ಹಿಂದೂವಿನ ಬಗ್ಗೆ ಒಬ್ಬ ಸತೀಶ ಅಂತ ಹೆಸರಿಟ್ಕೊಂಡಿರ್ತಕ್ಕಂಥ ಒಬ್ಬ ವ್ಯಕ್ತಿ ನಾನು ಯಾವತ್ತೂ ಹೇಳ್ತಾ ಇದ್ದೇನೆ, ಈ ಹುಚ್ಚರಿಗೆ ಏನು ಅಂತ ಕೇಳಿದ್ರೆ ಹೇಳಬಾರ್ದು, ಆದ್ರೂ ಹೇಳಲೇಬೇಕು. ನೀವು ಏನ್ ಬೇಕಾದ್ರೂ ಮಾಡಿ, ಓಟಿಗೋಸ್ಕರ ಮಾಡಿ, ಏನ್ ಕೆಲಸ ಬೇಕಾದ್ರೂ ಮಾಡಿ, ಆದ್ರೆ ತನ್ನನ್ನು ಹುಟ್ಟಿಸಿರ್ತಕ್ಕಂಥ ತಾಯಿಯ ಹೆಸರನ್ನ ಬದಲಾವಣೆ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಮಿಸ್ಟರ್ ಜಾರಕಿಹೊಳಿ, ನಿನ್ ತಾಯಿ ಯಾರು ನಂಗೆ ಗೊತ್ತಿಲ್ಲ, ಆದ್ರೆ ನೀನು ಇವತ್ತು ಇಡೀ ದೇಶದಲ್ಲಿ, ಭಾರತದಲ್ಲಿ ಈ ಹಿಂದೂಗಳನ್ನ ಕ್ಷಮೆ ಕೇಳದೆ ಇದ್ರೆ ನಿನ್ನ ತಾಯಿಯ ಹೆಸರು ಬದಲಾವಣೆ ಆಗಿರ್ಬೋದು ಅಂತ ನಾವು ಯೋಚನೆ ಮಾಡ್ಕೊಳ್ತೀವಿ. ನೆನಪಿಟ್ಟುಕೊಳ್ಳಿ ಅಂತ ಹೇಳುವಂತ ಸ್ಪಷ್ಟವಾಗಿರ್ತಕ್ಕಂಥ ಸಂದೇಶವನ್ನು ಕೊಡಬೇಕಾಗಿದೆ. ಇವತ್ತು ಯೋಚನೆ ಮಾಡಬೇಕಲ್ಲ, ಈ ರೀತಿಯ ಕೆಟ್ಟ ಏನೋ ನಾವು ಪ್ರಚಾರಕ್ಕೋಸ್ಕರ ಏನೋ ಮಾಡ್ತೀವಿ ಅಂತ ಯೋಚನೆ ಮಾಡಿರ್ತಕ್ಕಂಥ ಧೂರ್ತರು. ನಾನು ಯಾವಾಗಲೂ ಉಲ್ಲೇಖ ಮಾಡ್ತಿರ್ತೀನಿ, ಒಬ್ಬ ಕನ್ನಯ್ಯಲಾಲ್ ಅಂತ ಹೇಳುವಂತ ಧೂರ್ತ ಇದ್ದ. ಅವನು ಪ್ರಚಾರ ಸಿಗಬೇಕು ಅಂತ ಹೇಳುವಂತ ಯೋಚನೆಯನ್ನು ಇಟ್ಕೊಂಡು ಕಾಶ್ಮೀರದಲ್ಲಿ ಹೋಗಿ ನಮ್ಮ ದೇಶದ ಮೇಲೆ ಅಪಮಾನ ಮಾಡುವಂತ, ಅಲ್ಲಿ ಪಾಕಿಸ್ತಾನದನ್ನ ಹೊಗಳುವಂತ ಕೆಲಸ ಮಾಡ್ದ. ಪ್ರಚಾರ ಸಿಕ್ತು. ಅದೇ ಪ್ರಚಾರದ ಗೀಳನ್ನು ಹೊಂದಿರತಕ್ಕಂಥ ಅನೇಕ ಕಾಂಗ್ರೆಸ್ ಪಕ್ಷದ ನಾಯಕರುಗಳು ಇವತ್ತು ಇದೇ ರೀತಿಯ ಕೆಲಸವನ್ನ ಮಾಡ್ತಾ ಇರ್ತಕ್ಕಂಥದನ್ನು ನಾವೆಲ್ಲ ನೋಡ್ತಾ ಇದ್ದೀವಿ. ಮೂಢನಂಬಿಕೆಯ ಮೇಲೆ ಗದಾ ಪ್ರಹಾರವನ್ನ ಮಾಡ್ತೀವಿ ಅಂತ ಹೇಳುವಂತ ಯೋಚನೆ ಇಟ್ಟುಕೊಂಡು ಮೂಢನಂಬಿಕೆ ವಿರೋಧಿ ಕಾನೂನು ತರ್ತೀವಿ. ಈ ದೇಶದ ಮೂಢನಂಬಿಕೆ ಏನು ಅಂತ ಅವ್ರಿಗೆ ಗೊತ್ತಿರ್ಲಿಲ್ಲ, ಅದು ಮೂಢನಂಬಿಕೆ ಅಂತ ಹೇಳಿದ್ರು. ಅದಕ್ಕೋಸ್ಕರ ಮೂಢನಂಬಿಕೆ ವಿರೋಧಿ ಕಾನೂನು ತರ್ತೀವಿ ಅಂತ ಹೇಳಿದ್ರು. ನಾವು ಸುಮ್ಮನೆ ಇದ್ದೀವಿ. ಇವತ್ತು ಇದನ್ನೇ ದಾಳವಾಗಿ ಇಟ್ಟುಕೊಂಡು ಮತ್ತೊಂದು ಹೆಜ್ಜೆ ಮುಂದಿಟ್ಟು ಒಂದು ಯೋಚನೆ ಮಾಡ್ತಾರೆ. ನಾವು ಬೆಳಗಾವಿಯಲ್ಲಿ ಕೂತ್ಕೊಂಡು, ಅವ್ರಿಗೆ ಗೊತ್ತಿಲ್ಲ ಬೆಳಗಾವಿ ಅಂತ ಹೇಳಿದ್ರೆ ಅದು ಹಿಂದುತ್ವದ ಭದ್ರಕೋಟೆ, ಅಲ್ಲಿ ಕೂತ್ಕೊಂಡು ನಾವು ಹಿಂದುತ್ವದ ಮೇಲೆ ಅಪಮಾನ ಮಾಡ್ತೀವಿ ಅಂತ ಯೋಚನೆ ಮಾಡಿದ್ರೆ, ಜಾರಕಿಹೊಳಿ ಅವರಿಗೆ ಹೇಳ್ತೀನಿ, ಆ ಜಾರಕಿಹೊಳಿ ಇದೇ ಹಿಂದೂ ಸಮಾಜದ ಕ್ಷಮೆಯನ್ನ ಕೇಳಿ, ಏನು ಹಿಂದೂ ಸಮಾಜಕ್ಕೆ ನೋವಾಗಿದೆ, ನಮ್ ಜನರಿಗೆ ನೋವಾಗಿದೆ, ಅದಕ್ಕೋಸ್ಕರ ಕ್ಷಮೆಯನ್ನ ಕೇಳಿ ನಾನು ಇನ್ನು ಹಿಂದುತ್ವದ ಪರವಾಗಿರ್ತೀವಿ ಅಥವಾ ಹಿಂದೂ ಸಮಾಜಕ್ಕೆ ಬೆಂಬಲ ಕೊಡ್ತೀವಿ ಅಂತ ಹೇಳುವಂತ ಹೇಳಿಕೆಯನ್ನ ಕೊಡದೇ ಇದ್ರೆ ಸಂಜೋಣ ಧೈರ್ಯವಾಗಿ ಹೇಳ್ತಾ ಇದೀವಿ. ಬೆಳಗಾವಿ ಅಂತ ಹೇಳಿದ್ರೆ ಹಿಂದೂ ಸಮಾಜದ ಭದ್ರಕೋಟೆ. ಅದು ನೀವು ಭಾಜಪದ ಕ್ಯಾಂಡಿಡೇಟ್ ರಾಜಕೀಯಕ್ಕೋಸ್ಕರ, ನಾನು ಮತ್ತೆ ಹೇಳ್ತಾ ಇದ್ದೀನಿ, ರಾಜಕೀಯಕ್ಕೋಸ್ಕರ ಅಲ್ಲ. ಅದೇ ಬೆಳಗಾವಿಯಲ್ಲಿ ಅದೇ ಜಾರಕಿಹೊಳಿ ವಿರುದ್ಧ ನಮ್ಮ ಸಂಘಟನೆ ಕಾರ್ಯಕರ್ತರು ಕೆಲಸ ಮಾಡಿ 100ಕ್ಕೆ 100 ಆ ಸತೀಶ್ ಜಾರಕಿಹೊಳಿಯನ್ನ ಮಣ್ಣು ಮುಕ್ಕಿಸುವಂತ ಕೆಲಸವನ್ನು ನಮ್ಮ ಸಂಘಟನೆ ಕಾರ್ಯಕರ್ತರು, ಬಜರಂಗ ಜಾಗರಣ ವೇದಿಕೆ ಅಥವಾ ಸಂಘ ಪರಿವಾರದ ಕಾರ್ಯಕರ್ತರು ಮಾಡ್ತಾರೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಯೋಚನೆ ಮಾಡಬೇಕು. ಈ ಹುಚ್ಚುಚ್ಚರು ಇವತ್ತು ಯಾವುದೋ ಒಂದು ಸ್ಥಾನಮಾನಗಳು ಸಿಕ್ಕಿದಾಗ ನಾವೇನೋ ಕೆಲಸ ಮಾಡ್ತೀವಿ ಅಂತ ಯೋಚನೆ ಮಾಡ್ತಾರೆ. ಬಿಟ್ಟು ಬಿಡಿ. ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಹೇಳ್ತಾ ಇದ್ದೀವಿ, ಇಲ್ಲೊಂದು ರಾಮನ ಬಗ್ಗೆ, ಆಂಜನೇಯನ ಬಗ್ಗೆ ಒಬ್ಬರು ಮಾತಾಡಿದ್ರು, ಆಗ್ಲೂ ನಾವು ಪ್ರತಿಭಟನೆ ಮಾಡಿದೀವಿ. ಅವರು ಕ್ಷಮೆ ಕೇಳಬೇಕು ಅಂತ ಹೇಳಿದೀವಿ. ಅಲ್ಲಿಂದ ಮುಂದೆ ಹೋಯ್ತು. ಇವತ್ತು ಹಿಂದುತ್ವದ ಬಗ್ಗೆ ಮಾತಾಡ್ಲಿಕ್ಕೆ ಆರಂಭ ಮಾಡಿದ್ರು, ಹಿಂದೂ ಅಂತ ಹೇಳುವಂತ ಶಬ್ದದ ಬಗ್ಗೆ ಮಾತಾಡ್ಲಿಕ್ಕೆ ಆರಂಭ ಮಾಡಿದ್ರು. ಇನ್ನೆಲ್ಲಿದೆ ಸ್ವಾಮಿ? ನಮ್ಗೆ ಗೊತ್ತಿದೆ ನಮ್ ಹಿಂದುತ್ವವನ್ನ, ಹಿಂದೂ ಸಮಾಜವನ್ನ ಹೇಗೆ ರಕ್ಷಣೆ ಮಾಡ್ಬೇಕು ಅಂತ ನಮ್ಗೆ ಗೊತ್ತಿದೆ. ದೊಡ್ಡ ಕಡೆಗೆ ಹೇಳ್ತಾ ಇದೀವಿ. ಇವತ್ತು ಕಾಂಗ್ರೆಸ್ ಪಕ್ಷ ನಮ್ಗೆ ಅನ್ಯಾಯ ಮಾಡೋದಿಲ್ಲ ಅಂತ ಹೇಳೋದು ಸ್ಪಷ್ಟ ಆಗಿದ್ರೆ ಇವತ್ತು ತಕ್ಷಣದಿಂದ ಜಾರಕಿಹೊಳಿ ಅವರ ರಾಜೀನಾಮೆಯನ್ನು ಪಡ್ಕೊಳ್ಬೇಕು, ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಪಡ್ಕೊಳ್ಬೇಕು. ಅಷ್ಟು ಮಾತ್ರ ಅಲ್ಲ, ಅವ್ರದ್ದು ಇರ್ತಕ್ಕಂಥ ಕಾರ್ಯಾಧ್ಯಕ್ಷ ಯಾವುದೊಂದು ಜವಾಬ್ದಾರಿ ಇದೆ, ಆ ಜವಾಬ್ದಾರಿಯನ್ನು ತಕ್ಷಣದಿಂದ ಕಿತ್ತು ಅವ್ರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು. ಇಲ್ಲದೆ ಇದ್ರೆ ಜಾರಕಿಹೊಳಿ ಇಡೀ ದೇಶದ ಹಿಂದೂ ಸಮಾಜದ ಕ್ಷಮೆಯನ್ನ ಕೇಳಬೇಕು. ಇದು ಎರಡೂ ಆಗದೆ ಇದ್ರೆ ಇಡೀ ಹಿಂದೂ ಸಮಾಜ ಏನು ಮಾಡಬೇಕು ಅಂತ ಇವತ್ತು ನಿಶ್ಚಯ ಮಾಡುತ್ತೆ. ನಮ್ಗೆ ಗೊತ್ತಿದೆ ಏನ್ ಮಾಡ್ಬೇಕು ಅಂತ ಗೊತ್ತಿದೆ. ಮುಂದಿನ ದಿನಗಳಲ್ಲಿ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ಕೊಡೋದ್ರ ಮುಖಾಂತರ ಹಿಂದೂವನ್ನ ಕೆಳಕಬೇಡಿ, ಹಿಂದೂಗಳ ಭಾವನೆಗಳ ಮೇಲೆ ಆಟ ಆಡಬೇಡಿ ಅಂತ ಹೇಳುವಂತಹ ಸ್ಪಷ್ಟವಾಗಿರ್ತಕ್ಕಂಥ ಸಂದೇಶವನ್ನ ಕೊಡ್ಲಿಕ್ಕೆ ಇಡೀ ಹಿಂದೂ ಸಮಾಜವನ್ನ ಜಾಗೃತಿ ಮಾಡುವಂತ ಕೆಲಸವನ್ನ ಕಾರ್ಯಕರ್ತರು, ಸಂಘ ಪರಿವಾರದ ಕಾರ್ಯಕರ್ತರು ನಾವು 100ಕ್ಕೆ 100 ಮಾಡ್ಲಿಕ್ಕೆ ಸಿದ್ಧ. ಇನ್ನೇನಾದ್ರೂ ನೀವು ಯೋಚನೆ ಮಾಡ್ತೀರಾ, ನಾವು ಇನ್ನೂ ಇದನ್ನೇ ಮಾಡ್ಕೊಂಡು ಈ ದೇಶದಲ್ಲೇ ಉಳಿತೀವಿ, ಇದೇ ರೀತಿ ಹಿಂದೂ ಸಮಾಜವನ್ನ ಕೆಣಕುವಂಥದ್ದು, ಹಿಂದೂ ಸಮಾಜವನ್ನು ಹಾಳು ಮಾಡುವಂತ ಯೋಚನೆ ಮಾಡ್ತೀವಿ. ಯೋಚನೆ ಮಾಡಿದ್ರೆ ಸ್ಪಷ್ಟವಾಗಿರ್ತಕ್ಕಂಥ ಸಂದೇಶ ಹೇಳ್ತೀವಿ. ಹಿಂದೂ ಸಮಾಜದ ಮೇಲೆ ಇದೇ ರೀತಿಯ ಅನ್ಯಮತೀಯರಿಂದ ಒಂದಷ್ಟು ದಬ್ಬಾಳಿಕೆ ಗೊತ್ತಿದೆ. ನಮ್ಮ ಧರ್ಮದಲ್ಲೇ ಎಲ್ಲವನ್ನ ಅನುಭವಿಸಿಕೊಂಡಿರ್ತಕ್ಕಂಥ ವ್ಯಕ್ತಿಗಳು ಉದ್ದವಾಗಿರ್ತಕ್ಕಂಥ ಕೇಸರಿ ನಾಮವನ್ನು ಹಾಕೊಳ್ತಾರೆ. ಆದ್ರೆ ಹಿಂದುತ್ವದ ಮೇಲೆ ಪ್ರಹಾರ ಮಾಡ್ತೀವಿ, ಹಿಂದೂಗಳ ಭಾವನೆಗಳ ಮೇಲೆ ಆಟ ಆಡ್ತೀವಿ ಅಂತ ಯೋಚನೆ ಮಾಡಿದ್ರೆ ನಿಮ್ಗೆ ಸ್ಪಷ್ಟವಾಗಿರ್ತಕ್ಕಂಥ ಸಂದೇಶ ಏನಪ್ಪಾ ಅಂತ ಕೇಳಿದ್ರೆ, ನಿಮ್ಗೆ ಈ ಭಾರತ ದೇಶದಲ್ಲಿ ನಿಮ್ ಜೀವನ ಮಾಡ್ಲಿಕ್ಕೆ ಜಾಗ ಇಲ್ಲ. ನೀನು ಇದನ್ನೇ ಮಾಡ್ಬೇಕಾ?
ಇದು ನವಭಾರತದ ನಿರ್ಮಾಣ ಆಗಿದೆ, ಮೋದಿ ಯುಗದ ನಿರ್ಮಾಣ ಆಗಿದೆ. ಅದಕ್ಕೋಸ್ಕರ ನೀನು ಈ ದೇಶದಲ್ಲಿ ಇನ್ ಜಾಗ ಇಲ್ಲ, ನೀನು ಬದುಕಲೇಬೇಕು ಅಂತಿದ್ರೆ ಪಾಕಿಸ್ತಾನಕ್ಕೆ ಹೋಗೋ, ಅಫ್ಘಾನಿಸ್ತಾನಕ್ಕೆ ಹೋಗೋ, ಇರಾನ್ಗೆ ಹೋಗೋ, ಎಲ್ಲಿ ಬೇಕಾದ್ರೂ ಬದುಕ. ಈ ದೇಶ ನವಭಾರತ, ಭಾರತ ಹಿಂದೂ ರಾಷ್ಟ್ರ ನಿರ್ಮಾಣ ಮಾಡುವಂತ ಹಂತದಲ್ಲೇ ಒಂದೊಂದು ಮೆಟ್ಟಿಲುಗಳನ್ನು ಏರ್ತಾ ಇದ್ದೀವಿ. ಅದಕ್ಕೋಸ್ಕರ ನಿಮ್ಗೆ ಇಂಥ ಕೆಟ್ಟ ಹುಳುಗಳಿಗೆ ಈ ದೇಶದಲ್ಲಿ ಅವಕಾಶ ಇಲ್ಲ ಅಂತ ಹೇಳುವಂತ ಸ್ಪಷ್ಟವಾಗಿರ್ತಕ್ಕಂಥ ಮಾತುಗಳ ಮುಖಾಂತರ ಇವತ್ತಿನಿಂದ ಈ ರೀತಿಯ ಹೇಳಿಕೆಗಳು, ಈ ರೀತಿಯ ವಿಚಾರಗಳನ್ನು ಎಲ್ಲೂ ಯಾರೂ ಪ್ರಸ್ತಾಪ ಮಾಡಬಾರದು ಅಂತ ಹೇಳುವಂತ ಖಡಕ್ಕಾಗಿರ್ತಕ್ಕಂಥ ಸಂದೇಶವನ್ನು ಕೊಡ್ತಾ ನನ್ನ ಮಾತುಗಳನ್ನು ವಿರಮಿಸ್ತಾ ಇದ್ದೇನೆ. ಜೈ ಶ್ರೀರಾಮ್. ಸತೀಶ್ ಜಾರಕಿಹೊಳಿಗೆ, ಡಿ.ಕೆ. ಶಿವಕುಮಾರ್ಗೆ, ಸಿದ್ದರಾಮಯ್ಯನಿಗೆ, ರಾಹುಲ್ ಗಾಂಧಿಗೆ ಧಿಕ್ಕಾರ, 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 ಧಿಕ್ಕಾರ. ಇವತ್ತು ನಮ್ಮೆಲ್ಲರ ದುರ್ದೈವ, ಈ ದೇಶದ ಬಗ್ಗೆ, ತಾಯಿ ಭಾರತೀಯ ಬಗ್ಗೆ, ಈ ಮಣ್ಣಿನ ಬಗ್ಗೆ ಅವಮಾನ ಮಾಡಿದಂತ ಒಬ್ಬ ದುಷ್ಟ ರಾಜಕಾರಣಿಯ ವಿರುದ್ಧ ಏನಿವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೋ, ಈ ಪ್ರತಿಭಟನೆಯಲ್ಲಿ ಉಪಸ್ಥಿತಿರುವಂತಹ ನಮ್ಮ ಕರಾವಳಿ ಪ್ರಾಧಿಕಾರದ ಅಧ್ಯಕ್ಷರಂತ ಚೆನ್ನ ತಿಮ್ಮಪ್ಪ ಶೆಟ್ರೆ, ಮುರಳೀಕೃಷ್ಣ ಹಸಂತಡ್ಕ ಅವರೇ, ಡಾಕ್ಟರ್ ಪ್ರಸನ್ನ ಅವರೇ, ಮಂಡಲದ ಅಧ್ಯಕ್ಷರಂತ ಸಾಧ್ಯ ರಾಧಾಕೃಷ್ಣ ಅವರೇ, ನಮ್ಮ ನಗರ ಮಂಡಲದ ಅಧ್ಯಕ್ಷರೇ, ಕೂಡದ ಅಧ್ಯಕ್ಷ. ಹಿಂದೂ ಎನ್ನುವಂತ ಒಂದು ಪದ ಸಿಂಧೂ ನದಿಯ ಸಂಸ್ಕೃತಿಯ ಬಂತು ಅಂತೇಳಿ ನಾವೆಲ್ಲ ಚರಿತ್ರೆಯಿಂದ ಓದಬೇಕಿದ್ರೆ, ನಾವೆಲ್ಲ ಪುರಾಣದಿಂದ ಕೇಳಬೇಕಿದ್ರೆ, ಈ ದೇಶದ ಸಂಸ್ಕೃತಿಯನ್ನೇ ಇವತ್ತು ಪ್ರಶ್ನೆ ಮಾಡುವಂತ, ಈ ದೇಶದ ನೆಲ ಜಲ ಇವತ್ತು ಬಹುಶಃ ಹಿಂದೂ ಎನ್ನುವಂತ ಒಂದು ಪದದಿಂದ ಆಗಿದೆ ಅಂತ ಹೇಳಿ ಜಗತ್ತು ಇವತ್ತು ತಿಳ್ಕೊಳ್ಳುವಂತ ಸಂದರ್ಭದಲ್ಲಿ ಹಿಂದೂ ಎನ್ನುವಂತ ಪದ ಒಂದು ಅಶ್ಲೀಲ ಪದ ಅಂತ ಹೇಳಿ, ಅದು ಕೂಡ ಶಿವಾಜಿಯ ಕರ್ಮಭೂಮಿ, ಮರಾಠರ ನಾಡು, ಮಹಾರಾಷ್ಟ್ರದಿಂದ ಒಬ್ಬ ಉದ್ದಟತನದಿಂದ ಸತೀಶ್ ಜಾರಕಿಹೊಳಿ ಅನ್ನುವಂತ ಒಬ್ಬ ಕಪಟ ರಾಜಕಾರಣಿ ಇವತ್ತು ಈ ಪದವನ್ನು ಉಪಯೋಗ ಮಾಡ್ತಾನಲ್ಲ, ಇವನು ಕಾಶ್ಮೀರದಲ್ಲಿ ಉಗ್ರಗಾಮಿಗಳಿಂದ ತರಬೇತಿ ಪಡೆದಿದ್ದಾನ, ಇಲ್ಲ ಪಾಕಿಸ್ತಾನದ ISI ಏಜೆಂಟ್ ಇವತ್ತು ಏನು ಅಂತೇಳಿ ಬಹುಶಃ ಅವನ ಮೆಂಟಲ್ ಮ್ಯಾಪಿಂಗ್ ಮಾಡಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ. ಅವರಿಗೆ ಮೊದಲು ತಲೆ ಸರಿ ಉಂಟಾ ಇಲ್ವಾ ಅಂತ ಮೊದಲು ನಾವು ಯೋಚನೆ ಮಾಡಿಕೊಂಡು ಮತ್ತೆ ಅವರನ್ನು ಏನು ಮಾಡಬೇಕು ಅಂತ ನೋಡ್ಬೇಕು. ಕಾಂಗ್ರೆಸ್ ಸಂಸ್ಕೃತಿ ಅಂತದ್ದು, ಈ ನಾಡನ್ನು ಒಡೆಯುವಂತ ಸಂಸ್ಕೃತಿಯ ಕಾಂಗ್ರೆಸ್ ಸಂಸ್ಕೃತಿ. ಅಖಂಡ ಭಾರತ ತ್ರಿಖಂಡ ಆಯ್ತು. ಇವತ್ತು ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಲಿಂಗಾಯತ ವೀರಶೈವ ಅಂತೇಳಿ ಆ ಲಿಂಗಾಯತರನ್ನು ಒಡೆಯುವಂತ ಸಂಗತಿ ಮಾಡಿದ್ರು. ಅದೇ ರೀತಿ ಹಿಂದೂಗಳಲ್ಲಿ ಮುಸ್ಲಿಮರು ಇದ್ದಾರೆ, ಕ್ರಿಶ್ಚಿಯನ್ ಇದ್ದಾರೆ, ಹಿಂದೂ ಮುಸ್ಲಿಂ, ಹಿಂದೂ ಕ್ರಿಶ್ಚಿಯನ್ ಅಂತೇಳಿ ಹಿಂದೂಗಳನ್ನು ಒಡೆಯುವಂತ ಸಂಗತಿ ಸಿದ್ದರಾಮಯ್ಯ ಮಾಡಿದ. ಸಿದ್ದರಾಮಯ್ಯನ ಅಪ್ಪಟ ಶಿಷ್ಯ ಈ ಸತೀಶ್ ಜಾರಕಿಹೊಳಿ. ಸಿದ್ದರಾಮಯ್ಯನ ಬುದ್ಧಿಯನ್ನೇ ಬೆಳೆಸಿಕೊಂಡು ಇವತ್ತು ಮತ್ತೊಮ್ಮೆ ಹಿಂದೂ ಸಂಸ್ಕೃತಿಯನ್ನು, ಹಿಂದೂಗಳನ್ನು ಕೆಣಕುವಂತ ಕೆಲಸ ಒಬ್ಬ ನೀಚ ರಾಜಕಾರಣಿ ಮಾಡ್ತಾ ಇದ್ದಾನೆ. ಇದನ್ನು ಖಂಡಿತ ಇವತ್ತು ಈ ದೇಶದಲ್ಲಿರುವಂತ 135 ಕೋಟಿ ಜನ ಸಹಿಸುವುದಿಲ್ಲ. ಕೇವಲ ಹಿಂದೂಗಳು ಮಾತ್ರ ಅಲ್ಲ, ಈ ದೇಶದ ಅನ್ನ ತಿಂದಂತ, ನೀರು ಕುಡಿದಂತ ಯಾವುದೇ ಒಬ್ಬ ಭಾರತೀಯ ಇದನ್ನು ಸಹಿಸಿಕೊಳ್ಳುವುದಿಲ್ಲ. ಅಂತ ನೀಚ ಕೆಲಸ ಮಾಡಿದಂತ ಸತೀಶ್ ಜಾರಕಿಹೊಳಿ ಒಬ್ಬ ಹಿಂದುವ, ಒಬ್ಬ ಮುಸ್ಲಿಮನ, ಒಬ್ಬ ಕ್ರಿಶ್ಚಿಯನ ಅಂತೇಳಿ ಅವು ಸಾಬೀತುಪಡಿಸಬೇಕು. ನಾನು ಏನು ಅಂತ ಹೇಳಿ ನಾನು ಉಲ್ಲೇಖ ಮಾಡಿದೆ. ಶಿವಾಜಿಯ ನಾಡಲ್ಲಿದ್ದಾನೆ ಅವನು. ಮರಾಠ ರೆಜಿಮೆಂಟ್ ಎನ್ನುವಂತ ಆ ವೀರ ಸೈನಿಕರ ರೆಜಿಮೆಂಟ್ ಆ ಮಹಾರಾಷ್ಟ್ರದಲ್ಲಿದೆ, ಸಾರಿ ನಮ್ಮ ಬೆಳಗಾಮಲ್ಲಿದೆ. ಆ ಬೆಳಗಾವಿಯಿಂದ ಇಂತ ಹೇಳಿಕೆ ಕೊಡ್ಬೇಕಿದ್ರೆ ಎಂತ ಉದ್ದಟತನ ಅವನಿಗೆ, ಎಂತ ದಾಸ್ತ್ಯ.
ಇಂತಹ ಒಬ್ಬ ರಾಜಕಾರಣಿಯನ್ನು ಹೊಸ ಕಾಂಗ್ರೆಸ್ ಇಟ್ಟುಕೊಂಡಿದಲ್ಲ. ಕಾಂಗ್ರೆಸ್ ಸಂಸ್ಕೃತಿ ಏನು ಅಂತೇಳಿ ಇವತ್ತು ಜಗಜ್ಜಾಹೀರಾಗಿದೆ. ಕಾಂಗ್ರೆಸ್ನ ಮಾನಸಿಕತೆ ಏನು ಅಂತೇಳಿ ಇವತ್ತು ಒಬ್ಬ ಸತೀಶ್ ಜಾರಕಿಹೊಳಿಯಿಂದ ಇವತ್ತು ಈ ಜಗತ್ತಿಗೆ ಪರಿಚಯ ಆಗಿದೆ. ಇವತ್ತು ಈ ಭಾರತ ಒಟ್ಟಾಗಬೇಕು, ಭಾರತ್ ಜೋಡೋ ಅಂತೇಳಿ ಇವತ್ತು ಇವರು ಪಾದಯಾತ್ರೆ ಮಾಡ್ತಾ ಇದ್ದಾರಲ್ಲ, ಇದೇ ಭಾರತ ಜೋಡೋ? ಇದೇ ಈ ದೇಶದ ಬೇರೆ ಬೇರೆ ಜಾತಿ ಮತಗಳನ್ನು ಒಟ್ಟು ಮಾಡುವಂತ ಮಾನಸಿಕತೆ ಕಾಂಗ್ರೆಸ್ ಇಂದು? ಯಾವಾಗ ಅಧಿಕಾರ ಇಲ್ವೋ ಆಗ ನೀರಿಂದ ತೆಗೆದ ಮೀನಿನಂತೆ ವಿಲಿ ಒದ್ದಾಡುವಂತ ಕಾಂಗ್ರೆಸ್ ಮತ್ತೊಮ್ಮೆ ಅಧಿಕಾರಕ್ಕಾಗಿ ಇವತ್ತು ಒದ್ದಾಡ್ತಾ ಇದೆ. ಕರ್ನಾಟಕದಲ್ಲಿ ಇವತ್ತು ವಿಧಾನಸಭಾ ಕ್ಷೇತ್ರದ ಚುನಾವಣೆ ಬರಬೇಕಿದ್ರೆ ಇಂತಹ ಹೇಳಿಕೆಗಳನ್ನು ಕೊಡುವ ಮುಖಾಂತರ ಹಿಂದೂಗಳನ್ನು ಗೊಂದಲದಲ್ಲಿ ಹಾಕಿ ಇವತ್ತು ಮತ್ತೊಮ್ಮೆ ಮುಸ್ಲಿಂ ತುಷ್ಟೀಕರಣ ಮಾಡುವಂತ ಸಂಗತಿಯನ್ನು ಮಾಡ್ತಾ ಇದೆ. ಮತ್ತೊಮ್ಮೆ ರಾಜ್ಯದಲ್ಲಿ ಅಧಿಕಾರ ಹಿಡಿಬೇಕು, ಮತ್ತೊಮ್ಮೆ ಮುಸ್ಲಿಂ ತುಷ್ಟೀಕರಣ ಮಾಡಬೇಕು, ಮತ್ತೊಮ್ಮೆ ಭ್ರಷ್ಟಾಚಾರ ಮಾಡಬೇಕು. ಇದು ಕಾಂಗ್ರೆಸ್ಸಿನ ಇಂಗಿತ. ಇಂಥ ಕಾಂಗ್ರೆಸ್ ಕಾರ್ಯಕರ್ತರು ಬಹುಶಃ ಇದನ್ನು ಪ್ರತಿಭಟಿಸ್ತಾರ ಅಲ್ಲ ಸತೀಶ್ ಜಾರಕಿಹೊಳಿಯನ್ನು ರಾಜೀನಾಮೆ ಕೊಡಿಸ್ತಾರ ಅಂತೇಳಿ ಇವತ್ತು ಈ ಸಮಾಜಕ್ಕೆ ಒಂದು ಸಂದೇಶವನ್ನು ಕೊಡ್ಲಿ. ಯಾವಾಗ ಅವರು ಸಮಾಜಕ್ಕೆ ಸಂದೇಶ ಕೊಡುವುದಿಲ್ವಾ ಆಗ ಇಡೀ ಕಾಂಗ್ರೆಸ್ ಬಹುಶಃ ಇದಕ್ಕೆ ಹೊಣೆಗಾರನಾಗ್ತದೆ. ಆ ಕಾಂಗ್ರೆಸ್ ಇವತ್ತು ಬಹುಶಃ ಈ ಕರ್ನಾಟಕದಲ್ಲಿ ಹಿಂದೂಗಳಿಗೆ ಅವಮಾನ ಮಾಡಿದೆ, ಹಿಂದೂ ಸಂಸ್ಕೃತಿಗೆ ಅವಮಾನ ಮಾಡಿದೆ, ಹಿಂದೂ ಆಚಾರ ವಿಚಾರಗಳಿಗೆ ಅವಮಾನ ಮಾಡಿದೆ. ಆ ಮುಖಾಂತರ ಇವತ್ತು ಈ ರಾಜ್ಯದಲ್ಲಿ ಹಿಂದೂಗಳ ಭಾವನೆಗಳನ್ನು ಇವತ್ತು ಉದ್ದೀಪನ ಮಾಡಬೇಕಾದಂತ ಒಂದು ರಾಜಕೀಯ ಪಾರ್ಟಿ ಹಿಂದೂ ಭಾವನೆಗಳಿಗೆ ಆಘಾತ ತರುವಂತ ಸಂಗತಿಯನ್ನು ಮಾಡಿದೆ. ಇಂತಹ ಕಾಂಗ್ರೆಸ್ ಇವತ್ತು ವಿಶೇಷವಾಗಿ ಉಲ್ಲೇಖ ಮಾಡಿದ್ರು, ನಮ್ಮಲ್ಲಿ NIA ಪುತ್ತೂರಿಗೆ ಬರಬೇಕಿದ್ರೆ ಕಾರಣ ಈ ಕಾಂಗ್ರೆಸ್. ಯಾಕೆ ಈ ಕಾಂಗ್ರೆಸ್ BJಯಲ್ಲಿ KJಯಲ್ಲಿ ಉಲ್ಲೇಖ ಮಾಡಿದ್ರು? ಯಾವಾಗ ಕಾಂಗ್ರೆಸ್ ಮುಸ್ಲಿಂ ತುಷ್ಟೀಕರಣ ಮಾಡಿದ್ದ ಆಗ ಕಾಂಗ್ರೆಸ್ಸಿನ ಪ್ರೇರಣೆಯಿಂದ PFI ಅಂತ ಸಂಘಟನೆ, SDPI ಅಂತ ಸಂಘಟನೆ, ಮುಸ್ಲಿಂ ಲೀಗ್ ನಂತ ಸಂಘಟನೆ, ನಕ್ಸಲಿಸಂ ಇಂತಹ ಸಂಘಟನೆಗಳು ಅಲ್ಲಲ್ಲಿ ಎದ್ದು ಇವತ್ತು ಈ ದೇಶದಲ್ಲಿ, ಈ ರಾಜ್ಯದಲ್ಲಿ, ಈ ನಾಡಿನಲ್ಲಿ ಅರಾಜಕತೆ ಮಾಡುವಂತ ಸಂಗತಿಯನ್ನು ಮಾಡಿತ್ತು. ಆ ಸಮಾಜಘಾತುಕ ಹೇಳಿಕೆಗಳು, ಹಿಂದೂ ವಿರೋಧಿ ಹೇಳಿಕೆಗಳು ಇವತ್ತು ಇಂತಹ ಸಮಾಜಘಾತುಕ ಶಕ್ತಿಗಳಿಗೂ ಒಂದು ಪ್ರೇರಣೆ ಕೊಡುವ ಸಂಗತಿ ಈ ಭಾಗದಲ್ಲಿ ಆಗಿದೆ. ಅದಕ್ಕಾಗಿ ನಾನು ಇವತ್ತು ಸರ್ಕಾರಕ್ಕೆ ಹೇಳ್ತಾ ಇದ್ದೇನೆ, ಖಂಡಿತ ಇವತ್ತು ಗೃಹ ಇಲಾಖೆ ಇದರ ಬಗ್ಗೆ ಸೂಕ್ತ ಕ್ರಮವನ್ನು ತಗೊಳ್ಬೇಕು. ಸತೀಶ್ ಜಾರಕಿಹೊಳಿಯನ್ನು ಅರೆಸ್ಟ್ ಮಾಡಬೇಕು, ಅವರ ಮಂಪರ್ ಪರೀಕ್ಷೆ ಮಾಡಬೇಕು, ಅವರ ಹೇಳಿಕೆ ಹಿಂದೆ ಯಾರ್ಯಾರಿದ್ದಾರೆ ಅಂತೇಳಿ ಕೂಲಂಕುಷ ತನಿಖೆ ಆಗಬೇಕು. NIಗೆ ಕೊಟ್ಟರಾಗಬಹುದು, ಬೇರೆ ಯಾವುದೇ CBIಗೆ ಕೊಟ್ಟರಾಗಬಹುದು. ಒಟ್ಟು ಆ ಕಾಂಗ್ರೆಸ್ಸಿನ ಮಾನಸಿಕತೆ ಏನು, ಸತೀಶ್ ಜಾರಕಿಹೊಳಿ ಹಿಂದೆ ಸಿದ್ದರಾಮಯ್ಯ ಇದ್ದಾರ, DKಶಿ ಇದ್ದಾರೆ ಅಂತೇಳಿ ಅದು ಕೂಡ ಸಾಬೀತಾಗಬೇಕು. ಇಲ್ಲ ಅವರ ಪರವಾಗಿದ್ದಾರೆ ಅಂತ ಹೇಳುವಂತ ತನಿಖೆಯನ್ನು ಮಾಡಬೇಕು ಅಂತ ಹೇಳ್ತಾ ಈ ಹೇಳಿಕೆಯನ್ನು ಖಂಡಿತ ಮುಂದಿನ ದಿನಗಳಲ್ಲಿ ಇಂಥ ಹೇಳಿಕೆಗಳು ಈ ಸಮಾಜಕ್ಕೆ ಬರಬಾರದು. ಯಾವುದೇ ರೀತಿಯಲ್ಲಿ ಇಂಥ ಹೇಳಿಕೆಗಳು ಬಂದಾಗ ಭಾರತೀಯ ಜನತಾ ಪಾರ್ಟಿ ಇದನ್ನು ತುಂಡವಾಗಿ ಖಂಡಿಸ್ತದೆ ಅಂತ ಮಾತನ್ನು ಹೇಳ್ತಾರೆ. ಮಾತಾಡ್ತೀನಿ. ಜೈ ಹಿಂದ್. ಶ್ರೇಷ್ಠತೆ ಏನು ಅಂತ ಹೇಳಿ ನಾವು ಯಾರು ಬಿಡಿಸಿ ಹೇಳಬೇಕಾದ ಅವಶ್ಯಕತೆ ಇಲ್ಲ. ಈಗಾಗಲೇ ನಮ್ಮ ಬಜರಂಗ ದಳದ ಪ್ರಾಂತ ಸಹ ಸಂಯೋಜಕರು ಮತ್ತು ನಮ್ಮ ನೆಚ್ಚಿನ ಶಾಸಕರು ಇಲ್ಲಿ ಮಾತಾಡಿದ್ದಾರೆ. ಹಿಂದೂ ಧರ್ಮದ ಬಗ್ಗೆ ಸಾವಿರಾರು ವರ್ಷಗಳಿಂದ ಅಧ್ಯಯನಗಳು ಮತ್ತು ಇನ್ನಿತರ ಹಲವಾರು ರೀತಿಯಲ್ಲಿ ಎಲ್ಲರಿಗೂ ಪ್ರೇರಣೆ ಆಗುವಂತಹ ನಮ್ಮ ಧರ್ಮ ಸಾವಿರಾರು ವರ್ಷಗಳಿಂದ ಇಡೀ ಪ್ರಪಂಚಕ್ಕೆ ಒಂದು ಬೆಳಕನ್ನು ಕೊಡುವಂತಹ ಹಿಂದೂ ಧರ್ಮದ ಬಗ್ಗೆ ತುಚ್ಛವಾಗಿ ಹೇಳಿಕೆಯನ್ನು ಕೊಟ್ಟಂತಹ ಸತೀಶ್ ಜಾರಕಿಹೊಳಿ ಎಂಬ ಒಬ್ಬ ಅಯೋಗ್ಯನ ಬಗ್ಗೆ ಅವನ ಮಾತಿಗೆ ವಿರೋಧವಾಗಿ ಪ್ರತಿಭಟಿಸ್ತಾ ನಾವು ಈ ಸಭೆಯನ್ನು ನಡೆಸ್ತಾ ಇದ್ದೀವಿ. ಈ ಸಭೆಯಲ್ಲಿ ಇರತಕ್ಕಂಥ ನಮ್ಮ ನೆಚ್ಚಿನ ಶಾಸಕರಾದ ಸಂಜೀವಣ್ಣ, ನಮ್ಮ ಕರಾವಳಿ ಪ್ರಾಧಿಕಾರದ ಅಧ್ಯಕ್ಷರಾದ ನಮ್ಮ ಹಿರಿಯರಾದ ಶನಿಲ ತಿಮ್ಮಪ್ಪ ಶೆಟ್ಟರು ಮತ್ತು
ನಮ್ಮ ಆತ್ಮೀಯರಾದ ಮುರುಳಿಯಣ್ಣ, ನಮ್ಮೆಲ್ಲ ಕಾರ್ಯಕರ್ತ ಬಂಧುಗಳು, ಹಿರಿಯರು, ಎಲ್ಲ ಧರ್ಮಾಭಿಮಾನಿ ಹಿಂದೂಗಳು ಇಲ್ಲಿ ಒಂದೇ ವಾಕ್ಯದಿಂದ, ಒಂದೇ ಮಾತಿನಿಂದ, ಬೇರೆ ಯಾವುದೇ ಒಂದು ಏನು ಹೇಳೋದು, ಅದ್ವಿತೀಯವಾಗಿ ಇದನ್ನ ಖಂಡಿಸ್ತಾ ಇದ್ದೀವಿ. ಈ ಸತೀಶ್ ಜಾರಕಿಹೊಳಿಯ ಮಾನಸಿಕತೆ ಏನಂತ ಹೇಳಿದ್ರೆ ಅದು ಕಾಂಗ್ರೆಸ್ಸಿನ ಮಾನಸಿಕತೆಯನ್ನ ಬಿಂಬಿಸ್ತಾ ಇದೆ. ಒಂದು ನಕ್ಸಲ್ ಅಲ್ಲಿ ಹೇಳ್ತೀವಿ ನಾವು, ನಕ್ಸಲ್ ಅಂತ ಒಂದು ಸ್ಯಾಂಪಲ್ ನೋಡಿದ್ರೆ, ಈ ನಮ್ಮ ಮೆಡಿಕಲ್ ಫೀಲ್ಡ್ ಅಲ್ಲಿ ಒಂದು ಏನಾದ್ರೂ ಒಂದು ಇದನ್ನು ಫೈಂಡ್ ಔಟ್ ಮಾಡಬೇಕಂದ್ರೆ ಬ್ಲಡ್ ಸ್ಯಾಂಪಲ್ ತಗೊಳ್ತೀವಿ. ಸ್ಯಾಂಪಲ್ ತಗೊಂಡು ಅದರ ಮುಖಾಂತರ ಇಡೀ ಅನಾಲಿಸಿಸ್ ಮಾಡ್ಲಿಕ್ಕೆ ಆಗ್ತದೆ. ಅದೇ ರೀತಿ ಈ ಸತೀಶ್ ಜಾರಕಿಹೊಳಿಯ ಒಂದು ಸ್ಟೇಟ್ಮೆಂಟ್ ಇಡೀ ಕಾಂಗ್ರೆಸ್ನ ಮಾನಸಿಕತೆಯ ಒಂದು ಸ್ಯಾಂಪಲ್. ಈ ಸತೀಶ್ ಜಾರಕಿಹೊಳಿಗಿಂತ ಮುಂಚೆ ಸಿದ್ದರಾಮಯ್ಯ ಇರ್ಬೋದು, DKC ಇರ್ಬೋದು, ಅಥವಾ ಸ್ವತಃ ರಾಹುಲ್ ಗಾಂಧಿ ಇರ್ಬೋದು, ಎಲ್ಲರೂ ಕೂಡ ಒಂದಲ್ಲ ಒಂದು ಹಂತದಲ್ಲಿ ಹಿಂದೂ ವಿರೋಧಿ ಹೇಳಿಕೆಗಳನ್ನು ಕೊಟ್ಟುಕೊಂಡೇ ಬಂದವರು. ಅವರಿಗೊಂದು ಮನಸ್ಸಲ್ಲಿ ಒಂದು ಭ್ರಮೆ ಇದೆ, ಈ ದೇಶದಲ್ಲಿ ಅಲ್ಪಸಂಖ್ಯಾತರ ಓಟು ಗಿಟ್ಟಿಸ್ಕೊಳ್ಬೇಕಾದ್ರೆ ಹಿಂದೂಗಳನ್ನ ಜರಿಬೇಕು, ಹಿಂದೂಗಳನ್ನ ಅವಹೇಳನೆ ಮಾಡಬೇಕು ಅಂತ ಹೇಳುವ ಒಂದು ಭ್ರಮೆ ಇದೆ. ಆ ಭ್ರಾಂತಿನಿಂದ ಅವರು ಹೊರಗೆ ಬರುವ ಲಕ್ಷಣ ಕಾಣೋದಿಲ್ಲ. ಈಗಾಗಲೇ ಹೇಳಿದ್ರು, ಅವರ ಮಂಪರು ಪರೀಕ್ಷೆ ಮಾಡಬೇಕು, ಅವನ ಮೆಂಟಲ್ ಸ್ಟೆಬಿಲಿಟಿ ಬಗ್ಗೆ ನೋಡಬೇಕು ಅಂತ. ಬಹುಶಃ ಪ್ರತಿಯೊಬ್ಬ ಹಿಂದೂ ವಿರೋಧಿ ಕಾಂಗ್ರೆಸ್ಸಿಗ ಅಥವಾ ಎಡಪಂಥೀಯ ಲೆಫ್ಟಿಸ್ಟ್ ಯಾರೇ ಇದ್ದಾರೋ ಅವರ ಎಲ್ಲರ ಮಾನಸಿಕತೆಯು ಇದೇ ಆಗಿದೆ. ನಮ್ಮ ಹಿಂದೂ ಧರ್ಮವನ್ನು ಒಡಿಲಿಕ್ಕೆ ಇನ್ನಿಲ್ಲದ ರೀತಿಯಲ್ಲಿ ಬಹಳಷ್ಟು ಕಾರ್ಯತಂತ್ರಗಳನ್ನ ಅವರು, ಷಡ್ಯಂತ್ರಗಳನ್ನ ಮಾಡ್ತಾ ಇದ್ದಾರೆ. ಒಂದಲ್ಲ ಒಂದು ರೀತಿಯಲ್ಲಿ ಹಿಂದೂಗಳ ಆಚರಣೆಗಳನ್ನ ಅವಹೇಳನೆ ಮಾಡೋದು. ಈ ದೀಪಾವಳಿ ಬಂದ ತಕ್ಷಣ ಅವರಿಗೆ ಎನ್ವೈರನ್ಮೆಂಟ್, ಇಕೋ ಫ್ರೆಂಡ್ಲಿ, ಅದು ಇದು ಇನ್ನಿತರ ಎಲ್ಲ ಸಮಸ್ಯೆಗಳು ನೆನಪಾಗ್ತದೆ. ಪ್ರಾಣಿ ದಯಾ ಸಂಘಟನೆಗಳು ಸೇರಿಕೊಳ್ತಾರೆ ಒಟ್ಟಿಗೆ. ಇದು ಬಂದಾಗ, ಏನು ದೀಪಾವಳಿ ಬಂದಾಗ ತಮ್ಮ ಬೌದ್ಧಿಕ ದಿವಾಳಿತನವನ್ನ ಅವರು ದೀಪಾವಳಿ ಸಂದರ್ಭದಲ್ಲಿ ಹೊರಗೆ ಹಾಕ್ತಾರೆ. ಆದ್ರೆ ಉಳಿದ ಸಂದರ್ಭದಲ್ಲಿ, ಉಳಿದ ಹಬ್ಬಗಳಲ್ಲಿ, ಉಳಿದ ಅನ್ಯ ಮತೀಯರ ಹಬ್ಬಗಳಲ್ಲಿ ಅವರು ಒಂದು ಶಬ್ದವನ್ನು ಕೂಡ ಮಾತಾಡುವುದಿಲ್ಲ. ಇದು ಅವರ ಹಿಪೋಕ್ರೆಸಿಯನ್ನ ಎದ್ದು ತೋರಿಸ್ತದೆ. ಇದೆಲ್ಲ ನಮಗೆ ಗೊತ್ತಿದೆ. ಹಿಂದೂಗಳು ಒಗ್ಗಟ್ಟಾಗ್ತಾ ಇದ್ದಾರೆ ಅಂತ ಹೇಳೋ ಒಂದೇ ಕಾರಣಕ್ಕೆ ಬಹಳಷ್ಟು ಹತಾಶರಾಗಿ ತಾವು ಸೋಲ್ತೀವಿ ಅನ್ನೋದು ಅವರಿಗೆ ಖಂಡಿತವಾಗಿ ಗೊತ್ತಿದೆ. ಆ ಹತಾಶತೆಯಿಂದ ಇಂಥ ಹೇಳಿಕೆಗಳನ್ನು ಅವರು ಕೊಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ನೀವು ನೋಡಿರ್ಬೋದು, ನಾನು ಎರಡೇ ಉಲ್ಲೇಖಗಳನ್ನು ಹೇಳಿಕ್ಕೆ ಬಯಸ್ತೀನಿ. ಒಂದು 3 ವರ್ಷ ಹಿಂದೆ ಹಿಂದೂಗಳನ್ನ ಅವಹೇಳನ ಮಾಡ್ತಾ ಒಂದು ದೊಡ್ಡ ಪ್ರಸಿದ್ಧವಾದ ಒಂದು ಜ್ಯುವೆಲರಿ ಸಂಸ್ಥೆ ಒಂದು ಅಡ್ವರ್ಟೈಸ್ಮೆಂಟ್ ಅನ್ನು ಬಿಟ್ಟಿತ್ತು. ಆ ಸಂದರ್ಭದಲ್ಲಿ ಕೇವಲ ಒಂದೇ ದಿನದಲ್ಲಿ ಇಡೀ ಭಾರತಾದ್ಯಂತ ಟ್ವಿಟ್ಟರ್ನಲ್ಲಿ ಅದಕ್ಕೆ ಬಾಯ್ಕಾಟ್ ಟ್ರೆಂಡ್ ಅನ್ನ ತಂದು 2700 ಕೋಟಿ ರೂಪಾಯಿಗಳಷ್ಟು ಆ ಒಂದು ಸಂಸ್ಥೆ ಒಂದೇ ದಿವಸದಲ್ಲಿ ಕಳ್ಕೊಂಡಿದೆ. ಮರುದಿವಸವೇ ಕ್ಷಮೆಯನ್ನ ಕೇಳಿದೆ. ಇತ್ತೀಚೆಗೆ ಇನ್ನೊಂದು ಉದಾಹರಣೆ ಏನಂತ ಹೇಳಿದ್ರೆ, ನಮ್ಮ ದೀಪಾವಳಿ ಹಬ್ಬಕ್ಕೆ ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಹೆಣ್ಣು ಮಕ್ಕಳು ಬೊಟ್ಟನ್ನ, ಬಿಂದಿಯನ್ನ ಧರಿಸುವಂಥದ್ದು ಅದು ಒಂದು ಏನು ಹೇಳೋದು, ಕನಿಷ್ಠ ಪ್ರತಿಯೊಬ್ಬ ಹಿಂದೂಗಳಿಗೂ, ಪ್ರತಿಯೊಬ್ಬ ಭಾರತೀಯರಿಗೂ ಗೊತ್ತಿರುವಂತ ವಿಚಾರ. ಆ ಹೆಣ್ಣು ಮಕ್ಕಳನ್ನ ಬಿಂದಿ ಇಲ್ಲದೆ ಬಿಂಬಿಸುವಂತ ಒಂದು ಕೆಲಸವನ್ನ ಆ ಸಂಸ್ಥೆ ಮಾಡಿದೆ. ಕೂಡಲೇ ಸೋಷಿಯಲ್ ಮೀಡಿಯಾದಲ್ಲಿ ಬಾಯ್ಕಾಟ್ ಟ್ರೆಂಡ್ ಬಂತು, ನೋ ಬಿಂದಿ ನೋ ಬಿಸ್ನೆಸ್ ಅಂತ. ಆ ನೋ ಬಿಂದಿ ನೋ ಬಿಸ್ನೆಸ್ ಅಂತ ಹೇಳುವ ಟ್ರೆಂಡ್ ಎಷ್ಟರ ಮಟ್ಟಿಗೆ ಹೋಯ್ತು ಅಂತ ಹೇಳಿದ್ರೆ, ಒಂದೇ ವಾರದೊಳಗೆ ಅವರು ಕ್ಷಮೆಯನ್ನ ಕೇಳಿ ಪುನಃ ಅದೇ ಮಾಡೆಲ್ ಅನ್ನ ತರಿಸಿ ಅವಳಿಗೆ ಬಿಂದಿ ಹಾಕಿ ಅವಳ ಮುಖಾಂತರ ಜಾಹೀರಾತನ್ನು ಕೊಟ್ಟರು. ಇದರ ನಾನು ಉಲ್ಲೇಖ ಮಾಡಿದ್ದೆ ಯಾಕಂದ್ರೆ, ನಾವು ಹಿಂದೂಗಳು ಒಗ್ಗಟ್ಟಾದ್ರೆ, ನಾವು ಹಿಂದೂಗಳು ನಮ್ಮ ಶಕ್ತಿಯನ್ನು ಪ್ರದರ್ಶನ ಮಾಡಿದ್ರೆ, ಇಂಥ ಎಡಬಿಡಂಗಿಗಳು, ಇಂಥ ದೇಶದ್ರೋಹಿಗಳು, ಇಂಥ ಧರ್ಮದ್ರೋಹಿಗಳು ಬಗಲೇಬೇಕಾಗುತ್ತೆ. ಈ ಸಂದರ್ಭದಲ್ಲಿ ನಾನು ಒಂದನ್ನೇ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಕಾಂಗ್ರೆಸ್ಸಿನ ಹಿಂದೂ ವಿರೋಧಿ ಮಾನಸಿಕತೆ ಏನಿದೆ ಅದು ನಮಗೆಲ್ಲ ಗೊತ್ತಿದೆ. ಈಗಾಗಲೇ ಹೇಳಿದ್ರು, ಭಾರತ್ ಜೋಡೋ ಅಂತ ಹೇಳಿ ಕನ್ಯಾಕುಮಾರಿಯಿಂದ ಪ್ರಾರಂಭ ಮಾಡಿದ್ರು, ಕಾಶ್ಮೀರದವರೆಗೆ ಭಾರತ್ ಜೋಡೋ. ಭಾರತ್ ಜೋಡೋ ಅಂತ ಹೇಳುವ ಈ ನಾಟಕದಲ್ಲಿ ಭಾರತ ತೋಡೋ ಅಂತ ಹೇಳುವವರ ಎಲ್ಲ ನಾಯಕರುಗಳು ಅಲ್ಲಲ್ಲಿ ಭಾರತ ತೋಡೋ ಮಾತುಗಳನ್ನ ಆಡ್ತಾ ಇದ್ದಾರೆ. ಅಂದ್ರೆ ಇದರ ಅರ್ಥ ಏನಾಯ್ತು? ಅಶ್ವಮೇಧ ಕಾಲದ ಒಂದು ಜೋಕ್ ಬಂದಿತ್ತು, ಅದೇ ರೀತಿ ಆಯ್ತಿದೆ. ಒಂದು ಇದರಲ್ಲಿ ಬಂದಿತ್ತು ಜೋಕ್, ಅಶ್ವಮೇಧ ಕಾಲದಲ್ಲಿ ಇಡೀ ಜಗತ್ತನ್ನ ಗೆಲ್ಲಿಕ್ಕೆ, ಇಡೀ ದೇಶವನ್ನ ಗೆಲ್ಲಿಕ್ಕೆ, ಎಲ್ಲ ರಾಜ್ಯಗಳನ್ನ ಗೆಲ್ಲಿಕ್ಕೆ ಕುದುರೆಯನ್ನ ಬಿಡ್ತಾ ಇದ್ರಂತೆ. ಇಲ್ಲಿ ಒಬ್ರು ಕತ್ತೆಯನ್ನ ಬಿಟ್ಟಿದ್ದಾರೆ ಅಂತ, ಅಂದ್ರೆ ಗೆಲ್ಲಿಕ್ಕೆ. ಆ ರೀತಿ ಒಂದು ಇದು ಬಂದಿತ್ತು. ಅದು ಅಕ್ಷರಶಃ ನಿಜ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ, ಇಂತಹ ಒಂದು ಸಂದರ್ಭದಲ್ಲಿ ಆ ವ್ಯಕ್ತಿಯ
ಶಿಷ್ಯರು ಆ ವ್ಯಕ್ತಿಯ ನಾಯಕತ್ವದಲ್ಲಿ ಬೆಳೆದಿರ್ತಕ್ಕಂಥ ಎಲ್ಲ ಈ ಏನು ಎಡಬಿಡನಿಗಳು ಮತ್ತು ಹಿಂದೂ ವಿರೋಧಿಗಳು ಕೊಡ್ತಾ ಇರತಕ್ಕಂಥ ಹೇಳಿಕೆ ನೋಡಿದ್ರೆ ಇವರೇ ಸಾಕು ಕಾಂಗ್ರೆಸ್ ಮುಕ್ತ ಭಾರತ ಮಾಡಲಿಕ್ಕೆ, ಬೇರೇನು ಬೇಡ. ಯಾಕಂದ್ರೆ ಹಿಂದೂಗಳನ್ನ ವಿರೋಧಿಸಿ, ಹಿಂದುತ್ವವನ್ನ ವಿರೋಧಿಸಿ, ಆಮೇಲೆ ಹಿಂದೂ ಭಾವನೆಗಳಿಗೆ ಧಕ್ಕೆ ತಂದು ಯಾರು ಕೂಡ ಈ ದೇಶದಲ್ಲಿ ಬಹಳಷ್ಟು ಕಾಲ ರಾಜ್ಯಭಾರ ಮಾಡಲಿಕ್ಕೆ, ರಾಜಕೀಯ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದಂತೂ ಅಕ್ಷರಶಃ ನಿಜ. ಆಮೇಲೆ ಈ ವ್ಯಕ್ತಿ ರಾಜಕೀಯಕ್ಕೆ ಅತ್ಯಂತ ಅನ್ಫಿಟ್ ವ್ಯಕ್ತಿ ಅಂತ ನಾನು ಹೇಳಿಕ್ಕೆ ಬಯಸ್ತೀನಿ. ಯಾಕಂತ ಹೇಳಿದ್ರೆ ನಮ್ಮ ದುರ್ದೈವ, ಇವನ್ ನನ್ನ ಪ್ರಕಾರ, ನಮ್ಮ ವೈಯಕ್ತಿಕ ಅಭಿಪ್ರಾಯ ಪ್ರಕಾರ ಇವನ್ ಸಿದ್ದರಾಮಯ್ಯ ಕೂಡ ರಾಜಕೀಯಕ್ಕೆ ಅನ್ಫಿಟ್ ವ್ಯಕ್ತಿ. ಆದ್ರೆ ನಮ್ಮ ದುರಂತ ಮಾಜಿ ಮುಖ್ಯಮಂತ್ರಿ ಆಗಿದ್ರು ಇಲ್ಲಿಗೆ. ಆಮೇಲೆ ಈಗ ಇಂತಹ ಸತೀಶ್ ಜಾರಕಿಹೊಳಿ ಅಂತವರು ಕೂಡ ರಾಜಕೀಯ ಕನ್ಫಿಟ್. ಯಾಕಂದ್ರೆ ಅವರಿಗೆ ಎಲ್ಲಿ ಹೇಗೆ ಮಾತಾಡಬೇಕು, ಯಾರ ಹತ್ರ ಯಾರ ಬಗ್ಗೆ ಯಾವ ರೀತಿ ಅಧ್ಯಯನ ಇಲ್ಲದೆ ಏನು ಹಗುರವಾಗಿ ಮಾತಾಡಬೇಕು ಅಂತ ಹೇಳೋ ಒಂದು ತುಡಿತಾ ಇದೆ ಅಂತ ಹೇಳಿದ್ರೆ ಅವರಿಗೆ ರಾಜಕೀಯ ಅನ್ಫಿಟ್ ಅಂತ ನನ್ನ ಅಭಿಪ್ರಾಯ. ಇನ್ನೊಂದೇನಂತ ಹೇಳಿದ್ರೆ, ಈಗಾಗಲೇ ಹೇಳಿದ ಹಾಗೆ ನಮ್ಮ ಹಿಂದೂ ಧರ್ಮಕ್ಕೆ ಇಂತಹ ಎಡಬೆಡಂಗಿಗಳು, ಇಂತಹ ಒಂದೆರಡು ಜನ ಏನೇನೋ ಮಾತಾಡಿದ್ರಿಂದಾಗಿ ನಮ್ಮ ಹಿಂದೂ ಧರ್ಮ ಹಾಳಾಗೋದಿಲ್ಲ. ಆದ್ರೆ ನಮ್ಮ ಕರ್ತವ್ಯ ಇದು ಅಂತ ನಾವಿಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ನಮ್ಮ ಧರ್ಮೋ ರಕ್ಷತಿ ರಕ್ಷಿತ ಅಂತಿದೆ. ಯಾರು ಧರ್ಮವನ್ನ ರಕ್ಷಿಸ್ಲಿಕ್ಕೆ ಬರ್ತಾರೋ ಅವರನ್ನ ಧರ್ಮ ರಕ್ಷಿಸ್ತದೆ ಅಂತ ಹೇಳಿ. ಅದರ ಅರ್ಥ ಏನಂದ್ರೆ ನಮ್ಮಿಂದ ಧರ್ಮ ರಕ್ಷಣೆ ಆಗ್ಬೇಕಾದ ಅವಶ್ಯಕತೆ ಇಲ್ಲ. ಆದ್ರೆ ನಮ್ಮ ರಕ್ಷಣೆಗೋಸ್ಕರ ನಾವು ಧರ್ಮವನ್ನು ರಕ್ಷಿಸಿದ್ರೆ ಧರ್ಮ ನಮ್ಮನ್ನು ರಕ್ಷಿಸ್ತದೆ ಅಂತ ಹೇಳುವ ಮಾತು. ಧರ್ಮೋ ರಕ್ಷತಿ ರಕ್ಷಿತ ಅಂತ ಹೇಳುವ ಮಾತಿನೊಂದಿಗೆ ಆಮೇಲೆ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಹೇಳ್ತೇನೆ. ನಮ್ಮ ಹಿಂದೂ ಧರ್ಮದ ಅಭಿಮಾನ ಎಂದಿಗೂ ಕಮ್ಮಿ ಆಗೋದಿಲ್ಲ. ಈ ರೀತಿ ಯಾರೇ ಷಡ್ಯಂತ್ರ ಅಥವಾ ಅವಹೇಳನಕಾರಿ ಮಾತುಗಳನ್ನಾಡ್ತಾರೋ ಅವರ ವಿರುದ್ಧ ನಮ್ಮ ಹಿಂದೂ ಧರ್ಮ ಇನ್ನೂ ಕೂಡ ಬಲಿಷ್ಠವಾಗಿ ಒಗ್ಗಟ್ಟಾಗಿ ನಿಲ್ತದೆ ಅಂತ ಹೇಳುವ ಮಾತನ್ನು ಹೇಳ್ತಾ, ಇಂಥವರಿಗೆ ಕಾಲಕ್ಕೆ ತಕ್ಕಂತೆ ಸರಿಯಾದ ಉತ್ತರವನ್ನು ನಮ್ಮ ಹಿಂದೂ ಸಮಾಜ ಕೊಡ್ತದೆ ಅಂತ ಹೇಳಿಕೆ ಬಯಸ್ತೀನಿ. ಸನ್ಮಾನ್ಯ ನರೇಂದ್ರ ಮೋದಿ ಅವರು ಒಂದು ಮಾತನ್ನ ಅವತ್ತು ಹೇಳಿದ್ರು, ವಿಶ್ವನಾಥ್ ಕಾರಿಡಾರ್ ಇದಾದಾಗ ಕಾಶಿಯಲ್ಲಿ, ಯಾವಾಗ ಈ ಭೂಮಿಯಲ್ಲಿ ಔರಂಗಜೇಬನಂತವ್ರು ಬರ್ತಾರೋ ಅವಾಗೆಲ್ಲ ಶಿವಾಜಿ ಈ ಭೂಮಿಯಲ್ಲಿ ಹುಟ್ಟಿದ್ದಾನೆ ಅಂತ. ಆ ಮಾತು ಯಾವತ್ತಿಗೂ ಪ್ರಸ್ತುತ ಅಂತ ಹೇಳ್ತಾ, ನಮ್ಮೆಲ್ಲ ಹಿಂದೂ ಬಾಂಧವರ ಸಹನೆಗೆ ಒಂದು ಏನಿದೆ, ಒಂದು ಥ್ರೆಶೋಲ್ಡ್ ಅಂತ ಹೇಳ್ತೀವಿ, ಒಂದು ಸಹನೆಗೆ ಒಂದು ಮಿತಿ ಇದೆ ಅಂತ ಹೇಳ್ತಾ, ಅದನ್ನ ದಯವಿಟ್ಟು ಯಾರು ಕೂಡ ಪರೀಕ್ಷೆ ಮಾಡ್ಲಿಕ್ಕೆ ಹೋಗಬೇಡಿ. ಇನ್ನು ಮುಂದೆ ಕಾಲ ತಮ್ಮ ದಾರಿಯನ್ನು ತಿದ್ದಿಕೊಳ್ಳಿ. ಭಾರತ ಜೋಡೋ ಅಂತ ಹೇಳಿದ್ರೆ ನಿಮಗೆ ನಂಬಿಕೆ ಇದ್ರೆ ಹಿಂದೂ ವಿನಃ ಯಾವುದೂ ಇಲ್ಲ, ಇದು ಹಿಂದೂಸ್ತಾನ, ಹಿಂದೂ ಇಲ್ದಿದ್ರೆ ಹಿಂದೂಸ್ತಾನವೇ ಇಲ್ಲ ಅಂತ ಹೇಳೋ ಮಾತನ್ನ ಪುನಃ ಹೇಳ್ತಾ ನಾನು ಭಾರತ ಮಾತೆಗೊಂದು ಘೋಷಣೆಯನ್ನು ಕೊಡ್ತಾ ನನ್ನ ಮಾತಿಗೆ ವಿರಮಿಸ್ತೇನೆ. ಬೋಲೋ ಭಾರತ್ ಮಾತಾ ಕಿ ಪ್ರಭು ಶ್ರೀರಾಮಚಂದ್ರ ಭಗವಾನ್ ಕಿ ಜೈ ಶ್ರೀರಾಮ್. 11/2022 ಸ್ಥಳ ಅಮರ್ ಜವಾನ್ ಜ್ಯೋತಿ ಸ್ಮಾರಕ ಬಳಿ ಇಲ್ಲಿಗೆ ಸಹಾಯಕ ಆಯುಕ್ತರು ಪುತ್ತೂರು ತಾಲೂಕು ದಕ್ಷಿಣ ಕನ್ನಡ ಜಿಲ್ಲೆ ಬಿಜೆಪಿ ಪುತ್ತೂರು ವಿಧಾನಸಭಾ ಕ್ಷೇತ್ರದ ವತಿಯಿಂದ ಮಾನ್ಯರೇ ಸತೀಶ್ ಜಾರಕಿಹೊಳಿಯವರ ಹೇಳಿಕೆ ವಿರುದ್ಧ ಪ್ರತಿಭಟನೆ. ಕರ್ನಾಟಕದ ಮಾಜಿ ಸಚಿವರು, ಹಾಲಿ ಶಾಸಕರು ಹಾಗೂ ಕೆಪಿಸಿಸಿ ಕಾರ್ಯಾಧ್ಯಕ್ಷರಾದ ಸತೀಶ್ ಜಾರಕಿಹೊಳಿಯವರು ಹಿಂದೂ ಎಂಬುದು ಅಶ್ಲೀಲ ಪದ ಎಂದು ಹೇಳಿಕೆ ನೀಡಿ ಮತ್ತು ಅದೇ ವಾಕ್ಯವು ಸರಿ ಎಂದು ಪ್ರತಿಪಾದಿಸಿದ್ದು, ಈ ವಾಕ್ಯವು ಹಿಂದೂಗಳ ಭಾವನೆಗೆ ಮತ್ತು ಅಖಂಡ ಭಾರತದ ಹಿಂದುತ್ವಕ್ಕೆ ಹಾಗೂ ಹಿಂದೂ ಸಂಸ್ಕೃತಿಗೆ ಅವಮಾನಿಸಿದ್ದಾರೆ. ಇದನ್ನು ಭಾರತೀಯ ಜನತಾ ಪಾರ್ಟಿ ಪುತ್ತೂರು ಈ ಹೇಳಿಕೆಯನ್ನು ಉಗ್ರವಾಗಿ ಖಂಡಿಸುತ್ತದೆ ಮತ್ತು ಅವರು ಈ ಕೂಡಲೇ ದೇಶದ ಹಿಂದೂ ಬಾಂಧವರಲ್ಲಿ ಕ್ಷಮೆಯಾಚಿಸಬೇಕು ಮತ್ತು ನೈತಿಕ ಹೊಣೆ ಹೊತ್ತು ಅವರ ಶಾಸಕ ಸ್ಥಾನಕ್ಕೆ ಮತ್ತು ಕೆಪಿಸಿಸಿ ಕಾರ್ಯಾಧ್ಯಕ್ಷರ ಜವಾಬ್ದಾರಿಗೆ ರಾಜೀನಾಮೆ ನೀಡಬೇಕೆಂದು ಸಮಸ್ತ ಹಿಂದೂಗಳ ಪರವಾಗಿ ಪುತ್ತೂರು ಭಾರತೀಯ ಜನತಾ ಪಾರ್ಟಿ ಈ ಮೂಲಕ ಆಗ್ರಹಿಸುತ್ತೇವೆ. ವಂದನೆಗಳೊಂದಿಗೆ ಪುತ್ತೂರು ಬಿಜೆಪಿ ಗ್ರಾಮಾಂತರ ಮಂಡಲ ಹಾಗೂ ನಗರ ಮಂಡಲ. ಆಹ್ಲಾದಕರ ಅನುಭವ, ತಾಜಾತನ ಹಾಗೂ ರುಚಿಯೊಂದಿಗೆ ನಿಮ್ಮ ಮನಸ್ಸನ್ನ ಮುದಗೊಳಿಸಲು ಬಳಸಿ ವಿದ್ಯಾ ಕಾಫಿ. For enquiry contact 08041722212 42100916. For trading and distribution contact 6366033581. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.